ಕೊಕೊನಟ್ ಶೆಲ್ಸನ್ನು ಹೀಗೆ ಗ್ಯಾಸಲ್ಲಿ ಇಡಿ. ನೆಕ್ಸ್ಟ್ ಅದು ಕಂಪ್ಲೀಟ್ ಬರ್ನ್ ಆದಮೇಲೆ ಬ್ಲ್ಯಾಕ್ ಪೌಡ್ರ್ ಥರ ಆಗ್ತದೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಮಿಕ್ಸಿಗೆ ಹಾಕಿ ಸರಿ ಪೌಡ್ರ್ ಮಾಡಿ. ನೆಕ್ಸ್ಟ್ ಏನಾದರೂ ನೈಸ್ ಪೌಡ್ರ್ ಬೇಕು, ಅದಕ್ಕೆ ಈ ಥರ ಆಗಿ ಟೀ ಸ್ಟ್ರೈನರ್ ತೊಗೊಂಡು ಅದನ್ನು ಫುಲ್ಲು ದಾಳಿಸಿ. ನೆಕ್ಸ್ಟ್ ಅದು ಪೌಡ್ರಿಗೆ 2 ಸ್ಪೂನು ಕಡಲೆ ಹಿಟ್ಟು, ನೆಕ್ಸ್ಟ್ ಒಂದು ಎಗ್ಗಿದು ವೈಟ್ ಹಾಕಿ, ವೈಟ್ ಮಾತ್ರ ಹಾಕಿ ಕಂಪ್ಲೀಟಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಮಾಡಿ ಅದನ್ನು. ಅದು ಕಂಪ್ಲೀಟ್ ಲಿಕ್ವಿಡ್ ಥರ ಆಗ್ತದೆ ನೋಡಿ. ಈ ಥರ ಕಂಪ್ಲೀಟ್ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ. ನೋಡಿ ಈ ಥರ ಕಂಪ್ಲೀಟ್ ಪೇಸ್ಟ್ ಆಗ್ತದೆ. ಈಗ ಅದು ಯೂಸ್ ಮಾಡಲಿಕ್ಕೆ ರೆಡಿಯಾಗಿದೆ. ನೆಕ್ಸ್ಟು ನೀವು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತೀರಿ ನೋಡಿ, ಅದರಲ್ಲೇ ಒಳ್ಳೆ ರೀತಿಯಾಗಿ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟು ನಾವು ಮಾಡಿದ್ವಲ್ಲ ಚಾರ್ಕೋಲಿದು ಪೇಸ್ಟು, ಅದನ್ನು ಕಂಪ್ಲೀಟಾಗಿ ಫೇಸಿಗೆ ಅಪ್ಲೈ ಮಾಡಿ. ಬ್ರಷ್ ಇದ್ದರೆ ಬ್ರಷಲ್ಲೂ ಅಪ್ಲೈ ಮಾಡ್ಬೋದು, ಇಲ್ಲ ಹ್ಯಾಂಡಲ್ ಆದರೆ ಹ್ಯಾಂಡಲ್ ಯೂಸ್ ಮಾಡ್ಬೋದು. ಕಂಪ್ಲೀಟಾಗಿ ನೆಕ್ಕಿಗೆ, ಫೇಸಿಗೆ, ಇಯರ್ಗೆ ಎಲ್ಲ ಸೈಡು ಅಪ್ಲೈ ಮಾಡಿ. ಇದು ಆಯಿಲಿ ಸ್ಕಿನ್ ಇದ್ದವರಿಗೆ ತುಂಬ ಒಳ್ಳೆಯದು. ಬ್ಲ್ಯಾಕ್ ಹೆಡ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ರಿಮೂವ್ ಆಗ್ತದೆ. ನೆಕ್ಸ್ಟ್ ಈಗ ನಾನು ನೋಡಿ ಅಂತ ಏನು ಜಿಲೆಟಿನ್ ಏನು ಹಾಕಲಿಲ್ಲ, ಕೆಮಿಕಲೆಲ್ಲ, ಹಾಗಾಗಿ ಅದು ಅಷ್ಟು ಚೆಂದಾಗಿ ಪೀಲ್ ಆಫ್ ಆಗೋದಿಲ್ಲ. ಹಾಗಾಗಿ ನಾವು ಕೈಯಲ್ಲೇ ಸ್ವಲ್ಪ ಸ್ವಲ್ಪ ತೆಗಿಬೇಕು. ಇದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಲಿಕ್ಕೆ ತುಂಬ ಯೂಸ್ ಆಗ್ತದೆ. ಇದು ಯಾರು ಬೇಕಾದರೂ ಮಾಡ್ಬೋದು, ಬಾಯ್ಸು, ಗರ್ಲ್ಸು, ಅಬೋ 18 ಇಯರ್ಸ್ ಯಾರಿದ್ರೂ ಸಹ ಮಾಡ್ಬೋದು. ಹೋಮ್ ಮೇಡೇ ಆಗಿರೋದ್ರಿಂದ ಇದರಲ್ಲಿ ಏನು ಸಹ ಕೆಮಿಕಲ್ ಇರೋದಿಲ್ಲ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ, ತುಂಬ ಎಫೆಕ್ಟಿವ್ ಇರ್ತದೆ ಇದು. ಆಯಿಲಿ ಸ್ಕಿನ್ನವರಿಗಂತೂ ತುಂಬ ಒಳ್ಳೆಯದಿದು, ಟ್ರೈ ಮಾಡಿ. ಥ್ಯಾಂಕ್ ಯು. ನೋಡಿ ಅಂತೆ ಈಗ ನಾನು ಪೀಲ್ ಆಫ್ ಮಾಸ್ಕ್ ಎಲ್ಲ ವಾಶ್ ಮಾಡಿ ಬಂದಿದ್ದೀನಿ. ನೋಡಿದರೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಗ್ಲೋ ಬಂದಿದೆ ಅಂತ, ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗಿದೆ. ಇದು ಯಾರು ಬೇಕಿದ್ದರೂ ಮಾಡ್ಬೋದು, ಬಾಯ್ಸು, ಗರ್ಲ್ಸು ಎಲ್ಲರೂ ಸಹ. ಜಾಸ್ತಿಯಾಗಿ ಇಲ್ಲೆಲ್ಲ ಸನ್ ಟ್ಯಾನ್ ಜಾಸ್ತಿ ಆಗ್ತದೆ, ಅದೆಲ್ಲ ಚಾರ್ಕೋಲಿಂದ ರಿಮೂವ್ ಆಗ್ತದೆ. ಟ್ರೈ ಮಾಡಿ, ಇದಕ್ಕೇನು ಖರ್ಚು ಸಹ ಇಲ್ಲ. ನೋಡಿ ಎಷ್ಟು ಗ್ಲೋ ಬಂದಿದೆ. ಟ್ರೈ ಮಾಡಿ ಎಲ್ಲರೂ ಸಹ.